ನೋಡುತ್ತಿದ್ದಂತೆ 2021 ವರ್ಷ ಮುಗಿದು ಹೋಗಿದೆ. ವರ್ಷದ ಕೊನೆ ದಿನವಾದ ಇಂದು ಎಲ್ಲರೂ ಪಾರ್ಟಿ ಮೂಡಿನಲ್ಲಿದ್ದಾರೆ. ಈ ನಡುವೆ ಮನರಂಜನೆಯ ಮುದ ನೀಡಲು ಕನ್ನಡದ 3 ಚಿತ್ರಗಳು ರಿಲೀಸ್ ಆಗ್ತಿದೆ. ಪ್ರಜ್ವಲ್ ದೇವರಾಜ್ ಹಾಗೆ ಪ್ರಿಯಾಂಕಾ ಜೋಡಿಯಾಗಿ ನಟಿಸಿರುವ ಅರ್ಜುನ್ ಗೌಡ ಚಿತ್ರ ಇಂದು ತೆರೆ ಕಾಣ್ತಿದೆ. ಅದೇ ರೀತಿ ಅಜಯ್ ರಾವ್ ಹಾಗೂ ರಚಿತಾ ರಾಮ್ ಜೋಡಿಯ ಲವ್ ಯು ರಚ್ಚು ಕೂಡ ಇಂದೇ ರಿಲೀಸ್ ಆಗ್ತಿದೆ. ದಿಗಂತ್ ಮತ್ತು ಕವಿತಾ ಗೌಡ ನಟಿಸಿರುವ ಹುಟ್ಟುಹಬ್ಬದ ಶುಭಾಶಯಗಳು ಚಿತ್ರವು ಇಂದು ತೆರೆ ಕಾಣ್ತಿದೆ. ಕರ್ನಾಟಕ ಬಂದ್ ಕ್ಯಾನ್ಸಲ್ ಆಗಿರುವ ಹಿನ್ನೆಲೆಯಲ್ಲಿ ಈ ಚಿತ್ರಗಳ ಬಿಡುಗಡೆಯ ದಾರಿ ಸುಗಮ ಆಗಿದೆ. ಯಾವ ಚಿತ್ರಕ್ಕೆ ಪ್ರೇಕ್ಷಕರು ಮನಸೋಲ್ತಾರೆ, ಈ ಸಿನಿಮಾಗಳ ಗಲ್ಲಪೆಟ್ಟಿಗೆ ಭವಿಷ್ಯ ಏನಾಗಲಿದೆ ಎಂಬ ಕೌತುಕ ಮನೆ ಮಾಡಿದೆ. ಅಜಯ್ ರಾವ್ ಮತ್ತು ರಚಿತಾ ರಾಮ್ ನಟನೆಯ ಲವ್ ಯು ರಚ್ಚು ಸಿನಿಮಾ ಹಲವು ಕಾರಣಗಳಿಂದ ನಿರೀಕ್ಷೆ ಮೂಡಿಸಿದೆ. ಟ್ರೈಲರ್ ಹಾಗೂ ಹಾಡುಗಳು ಗಮನ ಸೆಳೆದಿವೆ. ಶಂಕರ್ ರಾಜ್ ಎಸ್ ನಿರ್ದೇಶನ ಮಾಡಿದ್ದಾರೆ. ಗುರುದೇಶ್ ಪಾಂಡೆಯವರು ನಿರ್ಮಾಣ ಮಾಡುವುದರ ಜೊತೆಗೆ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದ್ದಾರೆ. ಮಣಿಕಾಂತ್ ಕದ್ರಿಯವರ ಸಂಗೀತ ಈ ಚಿತ್ರಕ್ಕಿದೆ. ಇನ್ನು ಕೋಟಿ ನಿರ್ಮಾಪಕ ರಾಮು ಅವರು ಈ ವರ್ಷ ಕೋವಿಡ್ನಿಂದ ನಿಧನರಾಗಿದ್ದು ನೋವಿನ ಸಂಗತಿ. ಅವರು ನಿರ್ಮಿಸಿದ ಅರ್ಜುನ್ ಗೌಡ ಚಿತ್ರವನ್ನು ಅವರ ಪತ್ನಿ ಮಾಲಾಶ್ರೀ ಇಂದು ಬಿಡುಗಡೆ ಮಾಡ್ತಿದ್ದಾರೆ. ಮುಖ್ಯ ಪಾತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಹಾಗೂ ಪ್ರಿಯಾಂಕಾ ತಿಮ್ಮೇಶ್ ನಟಿಸಿದ್ದಾರೆ. ಶಂಕರ್ ನಿರ್ದೇಶನ ಮಾಡಿದ್ದು, ಧರ್ಮವೀಶ್ ಸಂಗೀತ ನೀಡಿದ್ದಾರೆ. ಇದರೊಂದಿಗೆ ನಟ ದಿಗಂತ್ ಮತ್ತು ಕಿರುತೆರೆಯ ಖ್ಯಾತ ನಟಿ ಕವಿತಾ ಗೌಡ ಅವರು ಬಣ್ಣ ಹಚ್ಚಿರುವ ಹುಟ್ಟುಹಬ್ಬದ ಶುಭಾಶಯಗಳು ಚಿತ್ರದ ಟ್ರೈಲರ್ ಗಮನ ಸೆಳೆದಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಶೈಲಿಯಲ್ಲಿ ಈ ಚಿತ್ರ ಮೂಡಿಬಂದಿದೆ. ಚಂದ್ರಶೇಖರ್ ಅವರು ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ನಾಗರಾಜ್ ಬೇತೂರು ನಿರ್ದೇಶನ ಮಾಡಿದ್ದಾರೆ. ಚಿತ್ರದ ಹಾಡುಗಳಿಗೆ ಶ್ರೀಧರ್ ವಿ ಸಂಭ್ರಮ್ ಸಂಗೀತ ನೀಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.